ಮುಂಬೈ ವಿಮಾನ ಪತನ, 5 ಸಜೀವ ದಹನ, ಜೀವತ್ಯಾಗ ಮಾಡಿ ಹಲವು ಜೀವಗಳನ್ನು ಉಳಿಸಿದ ಪೈಲಟ್. ಮುಂಬೈ ನಗರದ ಘಾಟ್ಕೋಪರ್ನಲ್ಲಿ ಗುರುವಾರ ಸಣ್ಣ ಚಾರ್ಟರ್ಡ್ ವಿಮಾನವೊಂದು ನಿರ್ಮಾಣ ಹಂತದಲ್ಲಿರುವ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಪತನಗೊಂಡಿದ್ದು 5 ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿದ್ದ 2 ಪೈಲಟ್ಗಳು ಹಾಗೂ 2 ಇಂಜಿನಿಯರ್ಗಳು ಹಾಗೂ ಓರ್ವ ಪಾದಚಾರಿ ಮೃತರಲ್ಲಿ ಸೇರಿದ್ದಾರೆಂದು ನಾಗರಿಕ ವಾಯುಯಾನ ಮಹಾನಿರ್ದೇಶಾಲಯವು ಹೇಳಿಕೆಯಲ್ಲಿ ತಿಳಿಸಿದೆ. ಇನ್ನು ಶವಗಳು ಸುಟ್ಟು ಕರಕಲಾಗಿದ್ದು, ಪೈಲಟ್ ಮತ್ತು ಸಹ ಪೈಲಟ್ಗಳನ್ನ ಕ್ಯಾಪ್ಟನ್ ಪಿಎಸ್ ರಜಪೂತ್ ಮತ್ತು ಮಾರಿಯಾ ಜಬೇರಿ ಎಂದು ಗುರುತಿಸಲಾಗಿದೆ. ಜುಹು ವಿಮಾನ ನಿಲ್ದಾಣದಿಂದ ಪರೀಕ್ಷಾರ್ಥ ಹಾರಾಟವನ್ನ ಆರಂಭಿಸಿದ್ದ ಕಿಂಗ್ ಏರ್ C-90 ವಿಮಾನವು ಸರ್ವೋದಯ ನಗರದ ಬಳಿ ಪತನಗೊಂಡಿದೆ. ರಸ್ತೆಯಲ್ಲಿ ಪಾದಚಾರಿಯೋರ್ವನಿಗೆ ಡಿಕ್ಕಿ ಹೊಡೆದ ವಿಮಾನವು ಪತನಗೊಂಡಾಗ ಇಂಧನ ಸೋರಿಕೆಯಾಗಿತ್ತು. ಜನರು ರಕ್ಷಣೆಗೆಂದು ಧಾವಿಸುವಷ್ಟರಲ್ಲಿ ಅದಕ್ಕೆ ಬೆಂಕಿ ಹತ್ತಿಕೊಂಡಿತ್ತು ಎಂದು ಪ್ರತ್ಯಕ್ಷದರ್ಶಿಯವರು ಹೇಳಿದರು. 5 ಅಗ್ನಿಶಾಮಕ ಯಂತ್ರಗಳು ಬೆಂಕಿಯನ್ನ ಆರಿಸಿದ್ದು, ವಿಪತ್ತು ನಿರ್ವಹಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿದ್ವು. ಇನ್ನು ಇಲ್ಲಿಯ ಘಾಟ್ಕೋಪರ್ನಲ್ಲಿ ಪತನಗೊಂಡ ವಿಮಾನದ ಪೈಲಟ್ ಅದು ವಸತಿ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಿ ಹಲವಾರು ಜೀವಗಳನ್ನು ರಕ್ಷಿಸಿದ್ದಾರೆ ಎಂದು ಮಾಜಿ ವಾಯುಯಾನ ಸಚಿವ ಪ್ರಫುಲ್ ಪಾಟೀಲ್ ಟ್ವೀಟಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳ ಬಳಿ ಈ ವಿಮಾನ ಪತನಗೊಂಡಿದ್ದು, ಅಲ್ಲಿ ಕೆಲವೇ ಜನರಿದ್ರು. ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಾಗ ಮುಂಬೈ ವಿಮಾನ ನಿಲ್ದಾಣದ ಮುಖ್ಯ ರನ್ವೇನಲ್ಲಿ ಅದನ್ನ ತುರ್ತು ಭೂಸ್ಪರ್ಶ ಮಾಡಲು ಪೈಲಟ್ ಬಯಸಿದ್ರು. ಆದ್ರೆ ವಿಮಾನ ನಿಲ್ದಾಣ ಸ್ವಲ್ಪ ದೂರವಿದ್ದಾಗಲೇ ಅದು ಪತನಗೊಂಡಿತು. ಪೈಲಟ್ ಮಾರಿಯಾ ಅವರು ತನ್ನ ಜೀವವನ್ನ ಬಲಿಕೊಟ್ಟು ಭಾರೀ ದುರಂತವನ್ನ ತಪ್ಪಿಸಿದ್ದಾರೆ ಎಂದು ಪಟೇಲ್ ಟ್ವೀಟ್ನಲ್ಲಿ ಪ್ರಶಂಸಿಸಿದ್ದಾರೆ. ಭಾರೀ ಮಳೆಗೆ ಆಗುಂಬೆ ಘಾಟಿಯ ಬದಿ ಕುಸಿತ, ಲಾರಿ ಟಿಪ್ಪರ್ ಸಹಿತ ಭಾರೀ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕ ನಿಷೇಧ. ಉಡುಪಿ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯ ಆಗುಂಬೆ ಘಾಟಿಯ ಉಡುಪಿ ಜಿಲ್ಲಾ ವ್ಯಾಪ್ತಿಯ 7ನೇ ತಿರುವಿನಲ್ಲಿ ಘಾಟಿಯ ರಸ್ತೆ ಬದಿಯು ಗುರುವಾರ ಬೆಳಿಗ್ಗೆ ಕುಸಿದಿದ್ದು, ಯಾವುದೇ ಅಪಾಯ ಸಂಭವಿಸಿಲ್ಲ. ಘಾಟಿಯ 7ನೇ ತಿರುವಿನ ರಸ್ತೆ ಪಕ್ಕದ ತಡೆಗೋಡೆ ಕೂಡ ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹೆಬ್ರಿ ಪೊಲೀಸರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ಅವಲೋಕನ ನಡೆಸಿ ತುರ್ತು ಅಗತ್ಯ ಕ್ರಮಗಳನ್ನು ಕೈಗೊಂಡರು. ಪೊಲೀಸರು ಲಾರಿ ಟಿಪ್ಪರ್ ಸಹಿತ ಘನ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕ ನಿಷೇಧವನ್ನ ಹೇರಿದ್ದಾರೆ. ಭಾರೀ ಮಳೆಯಿಂದಾಗಿ ರಸ್ತೆಯು ಕುಸಿಯುವ ಅಪಾಯ ಹೆಚ್ಚಿದೆ. ಹೆಬ್ರಿ ಠಾಣಾಧಿಕಾರಿ ಮಹಾಬಲ ಶೆಟ್ಟಿ ಮತ್ತವರ ತಂಡ ಸ್ಥಳದಲ್ಲಿದ್ದು, ಸುಗಮ ರಸ್ತೆ ಸಂಚಾರಕ್ಕೆ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಈ ಕುಸಿತ ಸಂಭವಿಸಿದೆ. ಕಳೆದ ಕೆಲವು ವರ್ಷದ ಹಿಂದೆ ಕೂಡ ಘಾಟಿಯ ಬದಿ ಕುಸಿದಿತ್ತು. ಬಹುತೇಕ ಕಡೆಗಳಲ್ಲಿ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲೇ ಹೋಗುತ್ತಿರುವ ಕಾರಣದಿಂದಾಗಿ ಸಮಸ್ಯೆಯಾಗುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಭೂಕುಸಿತವಾದ ಭಾಗವು 80% ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಗೆ ಬರುತ್ತಿದ್ದು, ತಿರುವು ಹೊಂದಿರುವ ಕಡಿದಾದ ರಸ್ತೆಯು ಅಪಾಯಕಾರಿ ಸ್ಥಳವಾಗಿದೆ. ಸದ್ಯಕ್ಕೆ ಭೂಕುಸಿತವಾದ ಜಾಗದಲ್ಲಿ ಮರಳು ಚೀಲಗಳನ್ನು ಇರಿಸಿದ್ದು, ಪೊಲೀಸರು ಬ್ಯಾರಿಕೇಡ್ಗಳನ್ನ ಇರಿಸಿದ್ದಾರೆ ಎಂದು ಕಾರ್ಕಳ ತಹಶೀಲ್ದಾರರು ತಿಳಿಸಿದ್ದಾರೆ. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ತೀರ್ಥಹಳ್ಳಿ ತಹಶೀಲ್ದಾರ ಸಹ ಭೇಟಿ ನೀಡಿದ್ದಾರೆ. ಲೋಕೋಪಯೋಗಿಯಾಗಿ ಇಲಾಖೆಯ ಅಧಿಕಾರಿಗಳಿಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚನೆಗಳನ್ನು ನೀಡಿದ್ದಾರೆ. ರಾತ್ರಿ ಬಸ್ ಸಂಚಾರ ತಾತ್ಕಾಲಿಕ ರದ್ದು. ರಸ್ತೆ ದುರಸ್ತಿಗೊಳಿಸುವವರೆಗೆ ಅಧಿಕ ಸಾಮರ್ಥ್ಯವುಳ್ಳ ಲಾರಿ ಟಿಪ್ಪರ್ಗಳು ಹಾಗೂ ರಾತ್ರಿಯ ವೇಳೆಯಲ್ಲಿ ಬಸ್ ಸಂಚಾರವನ್ನ ನಿಷೇಧಿಸಿ ಹಾಗೂ ಲಘು ವಾಹನಗಳನ್ನು ಮಾತ್ರ ಸಂಚರಿಸುವಂತೆ ಅವಕಾಶ ನೀಡಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಆದೇಶವನ್ನ ಹೊರಡಿಸಿದ್ದಾರೆ. ಸುಳ್ಯದಿಂದ
ಸುಳ್ಯದಿಂದ ಕೇರಳಕ್ಕೆ ಅಕ್ರಮ ಮರ ಸಾಗಾಟ, ಲಾರಿ ಸಹಿತ 8 ಲಕ್ಷ ರೂಪಾಯಿ ಮೌಲ್ಯದ ಮರ ವಶ, ಆರೋಪಿ ಬಂಧನ. ಸುಳ್ಯದ ಸೋಣಂಗೇರಿ ಕಡೆಯಿಂದ ಪೈಚಾರ್ ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಲಾರಿ ಸಹಿತ 8 ಲಕ್ಷ ರೂಪಾಯಿ ಮೌಲ್ಯದ ಕೀಲರ್ ಬೋಗಿ ಮರಗಳನ್ನು ಸುಳ್ಯ ಅರಣ್ಯ ಇಲಾಖೆಯವರು ವಶಪಡಿಸಿಕೊಂಡಿರುವ ಘಟನೆ ವರದಿಯಾಗಿದೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಪೈಚಾರಿನಲ್ಲಿ ಗಸ್ತು ನಡೆಸುತ್ತಿದ್ದ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಸೌಮ್ಯ ಕೃಷ್ಣ ಪ್ರಸಾದ್ ನೇತೃತ್ವದ ತಂಡ ಸೋಣಂಗೇರಿ ಕಡೆಯಿಂದ ಬಂದ ಮರ ತುಂಬಿದ ಲಾರಿಯನ್ನ ತಡೆದು ಪ್ರಶ್ನಿಸಿದ್ರು. ಈ ಸಂದರ್ಭ ಲಾರಿಯಲ್ಲಿ ಅಕ್ರಮವಾಗಿ ಕೇರಳಕ್ಕೆ ಮರ ಸಾಗಾಟ ನಡೆಸುತ್ತಿರುವುದು ಕಂಡುಬಂತು. ಲಾರಿಯಲ್ಲಿದ್ದ ಚಾಲಕ ಈಶ್ವರಮಂಗಲದ ಅಬ್ದುಲ್ ಎಂಬುವರನ್ನ ಬಂಧಿಸಿ ಲಾರಿ ಸಮೇತ ಮರವನ್ನ ವಶಪಡಿಸಲಾಗಿದೆ. ಲಾರಿಯಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ 19 ದಿಮ್ಮಿ ಕಿಲಾರ್ ಬೋಗಿ ಮರಗಳಿದ್ವು. ಲಾರಿ ಚಾಲಕ ಅಬ್ದುಲ್ ಹಾಗೂ ಮರದ ವ್ಯಾಪಾರಿ ಕರ್ನೂರಿನ ಅಶ್ರಫ್ ಎಂಬುವರ ಮೇಲೆ ಕೇಸು ದಾಖಲಿಸಲಾಗಿದ್ದು, ಬಂಧಿತ ಆರೋಪಿಯನ್ನ ಜಾಮೀನು ನೀಡಿ ಬಿಡುಗಡೆಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರತಿನಿತ್ಯ ಈ ಹೆದ್ದಾರಿಯಲ್ಲಿ ಅಪಘಾತ. ಒಂದೇ ಅಪಘಾತದಲ್ಲಿ 3 ಬಲಿ ತೆಗೆದುಕೊಂಡ ಹೆದ್ದಾರಿ. ಇದೀಗ ಸೂಕ್ತ ನಿರ್ವಹಣೆ ಇಲ್ಲದೆ ರಸ್ತೆಯಲ್ಲಿ ಹೊಂಡಗಳು, ಚರಂಡಿ ಹೂಳೆತ್ತದೆ, ಮಳೆ ನೀರು ರಸ್ತೆಯಲ್ಲೇ ನಿಂತು ಮತ್ತಷ್ಟು ಜೀವವನ್ನ ಬಲಿ ತೆಗೆದುಕೊಳ್ಳಲು ನಿಂತಿದೆ. ಇದು ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಕೊಡಾಚೆ ಎಂಬಲ್ಲಿ ದುಸ್ಥಿತಿ. ಮಾಣಿ ಸಂಪಾಜೆ ರಸ್ತೆ ಪುನರ್ ನಿರ್ಮಾಣದ ಸಮಯದಲ್ಲಿ ಹಲವು ಅವ್ಯವಸ್ಥೆಗಳು ನಡೆದಿದ್ದು, ಹೋರಾಟಗಾರರು ಹಾಗೂ ಜನಪ್ರತಿನಿಧಿಗಳು ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಅವೈಜ್ಞಾನಿಕವಾಗಿಯೇ ಕಾಮಗಾರಿ ನಡೆದಿದ್ದು, ಮಳೆಗಾಲದಲ್ಲಿ ನೀರು ರಸ್ತೆಯಲ್ಲೇ ಹರಿದು ವಾಹನ ಓಡಾಟಕ್ಕೆ ಸಮಸ್ಯೆಯಾಗ್ತಿದೆ. ಕಳಪೆ ಚರಂಡಿ ಕಾಮಗಾರಿಯಿಂದಾಗಿ ಹಲವು ಕಡೆಗಳಲ್ಲಿ ಚರಂಡಿಗಳು ಮುಚ್ಚಿ ಹೋಗಿವೆ. ಕೆಲವು ಕಡೆಗಳಲ್ಲಿ ಕಾಮಗಾರಿಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗದ ಕಾರಣದಿಂದ ಇಂದು ಜನಸಾಮಾನ್ಯರು ನಿತ್ಯ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಕಾಮಗಾರಿ ನಡೆದ ಬಳಿಕ ಸೂಕ್ತ ನಿರ್ವಹಣೆಯ ಕೆಲಸವನ್ನ ಸಂಬಂಧಪಟ್ಟವರು ನಡೆಸದೇ ಇದ್ದುದರಿಂದ ರಸ್ತೆಯ ಡಾಮರು ಹಲವು ಕಡೆಗಳಲ್ಲಿ ಎದ್ದು ಹೋಗಿ ಬೃಹತ್ ಹಳ್ಳಗಳು ನಿರ್ಮಾಣವಾಗಿದೆ. ಮಳೆ ನೀರು ರಸ್ತೆಯ ಹಳ್ಳದಲ್ಲಿ ತುಂಬಿಕೊಂಡಿರುವುದರಿಂದ ಚಲಾವಣೆ ಸವಾಲಾಗಿ ಪರಿಣಮಿಸುತ್ತಿದೆ. ಮೈಸೂರು ರೋಡಿನ ಬೆರಾಜೆ ರಾಮಚಂದ್ರ ಮಾರಾಟಕ್ಕೆ ಹೋಗುವಂತ ದ್ವಾರದ ಬಳಿ ಒಂದು ದೊಡ್ಡ ನೀರು ನಿಂತು, ರೋಡ್ ಸೈಡ್ನಲ್ಲಿ ನೀರು ನಿಂತು ಒಂದು ದೊಡ್ಡ ಹೊಂಡ ನಿರ್ಮಾಣ ಆಗಿದೆ. ಅಲ್ಲಿ ಸಾರ್ವಜನಿಕರಿಗೆ ಹೋಗಲಿಕ್ಕೆ ತುಂಬ ದೊಡ್ಡ ತೊಂದರೆ ಆಗ್ತಾ ಇದೆ. ಜೊತೆಗೆ ಕಳೆದ 1 ವಾರದಿಂದ ಸುಮಾರು ದ್ವಿಚಕ್ರ ವಾಹನಗಳು ಜೊತೆಗೆ ಕೆಲವು ಓಮಿನಿ ಕಾರುಗಳು ಕೂಡ ಈ ಗುಂಡಿಯ ಚರಂಡಿಗೆ ಬಿದ್ದು ಅಲ್ಲಿ ಆಕ್ಸಿಡೆಂಟು ಡಿಕ್ಕಿ ಆಗುವಂಥ ಸಂಭವ ನಡೆದಿದೆ. 2-3 ದಿವಸದಿಂದ ಕೆಲವು ಗಾಡಿಗಳು ಕೂಡ ಸೈಡಿಗೆ ಹೋಗಿದೆ. ಆದ್ದರಿಂದ ಜನರಿಗೆ ತುಂಬ ತೊಂದರೆ ಆಗ್ತದೆ. ಹೈವೇಯಲ್ಲಿ ಆ ಗುಂಡಿಯನ್ನು ತಕ್ಷಣ ಹೈವೇಯ ಸೈಡಿಯಲ್ಲಿರುವಂಥ ಚರಂಡಿಯನ್ನು ದುರಸ್ತಿಗೊಳಿಸಬೇಕು. ತಕ್ಷಣ ಆ ಗುಂಡಿಯನ್ನು ಮುಚ್ಚಿ ಹೈವೇಯನ್ನು ದುರಸ್ತಿಗೊಳಿಸಬೇಕು ಅಂತ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸದ್ಯ ಶಿರಾಡಿ ಘಾಟಿ ಮುಚ್ಚಿರುವ ಹಿನ್ನೆಲೆಯಲ್ಲಿ ಮಾಣಿ ಮೈಸೂರು ರಸ್ತೆಯನ್ನ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೊರ ಜಿಲ್ಲೆ, ಹೊರ ರಾಜ್ಯದ ಪ್ರವಾಸಿಗರು ಇದೇ ರಸ್ತೆಯನ್ನ ಹೆಚ್ಚಾಗಿ ಬಳಸುತ್ತಿದ್ದು, ನಿತ್ಯ ಅಪಘಾತಗಳು ನಡೆಯುತ್ತಿದೆ. ಅಧಿಕಾರಿಗಳ ಉದಾಸೀನತೆಗೆ ಜನರು ಹಿಡಿ ಶಾಪ ಹಾಕುವಂತಾಗಿದೆ. ಮಾಣಿ ಪೆರಾಜೆ ಶ್ರೀರಾಮಚಂದ್ರಾಪುರ ಮಠಕ್ಕೆ ಹೋಗುವ ರಸ್ತೆಯ ಸಮೀಪ ಭಾರಿ ಗಾತ್ರದ ಹಳ್ಳ ರಸ್ತೆಯಲ್ಲಿ ನಿರ್ಮಾಣಗೊಂಡಿದ್ದು, ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕಾಗುತ್ತದೆ. ಎದುರಿನಿಂದ ವೇಗವಾಗಿ ವಾಹನ ಬಂದ್ರೆ ಅಪಘಾತ ನಿಶ್ಚಿತ. ಇದೇ ಸ್ಥಳದಲ್ಲಿ ಬಸ್ ಹಾಗೂ ಓಮ್ನಿ ಡಿಕ್ಕಿಯಾಗಿ 3 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆಯೂ ಕೂಡ ನಡೆದಿತ್ತು. ಈಗ ಹಳ್ಳ ನಿರ್ಮಾಣವಾಗಿ ನಿತ್ಯ ಅಪಘಾತ ಸಂಭವಿಸುವ ಹಾಗೆ ಆಗಿದೆ. ಮೊಹಮ್ಮದ್ ಅಲಿ, V4 ನ್ಯೂಸ್ 24/7 ವಿಟ್ಲ.
ಬಡ ಜನರು ತಮ್ಮದೇ ಸ್ವಂತ ಜಾಗವಿದ್ರೂ ತಮ್ಮದೇ ಹೆಸರಿಗೆ ಮಾಡಿಕೊಳ್ಳೋಕೆ ಬಹಳಷ್ಟು ಕಷ್ಟಪಡ್ತಾರೆ. ಆದರೆ ಹಣವಂತರಿಗೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟೋದು ಅಂದ್ರೆ ನೀರು ಕುಡಿದಷ್ಟು ಸುಲಭ. ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿಯೇ ಸಹನಾ ಕನ್ವೆನ್ಷನ್ ಸೆಂಟರ್ ಹೆಸರಿನಲ್ಲಿ ಇಂತಹದ್ದೇ ಒಂದು ಒತ್ತುವರಿ ಪ್ರಕರಣ ನಡೆದಿದೆ. ರಾಜ್ಯದಲ್ಲಿ ರಾಜಕಾಲುವೆ, ಕೆರೆ ಒತ್ತುವರಿಯಂತಹ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಆದರೆ ಕುಂದಾಪುರ ತಾಲೂಕಿನ ಈ ಒತ್ತುವರಿ ಪ್ರಕರಣ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚುವುದಕ್ಕಿಂತ ಮುಂಚೆನೇ ಬೆಳಕಿಗೆ ಬಂದಿದೆ. 4 ವರ್ಷದ ಹಿಂದೆ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಸಹನಾ ಕನ್ವೆನ್ಷನ್ ಸೆಂಟರ್ ಹೆಸರಿನಲ್ಲಿ ಚಂದದ ಸಭಾಂಗಣವೊಂದು ನಿರ್ಮಾಣಗೊಂಡಿದೆ. ಸಭಾಂಗಣ ನಿರ್ಮಾಣ ಸ್ವಂತ ಜಾಗದಲ್ಲೇ ಆಗಿದ್ರೂ ಸಭಾಂಗಣದ ಪಾರ್ಕಿಂಗ್ ಮತ್ತು ಗಾರ್ಡನ್ ನಿರ್ಮಾಣಗೊಂಡಿದ್ದು ಸರ್ಕಾರಿ ಜಾಗದಲ್ಲೇ. ಸರ್ವೆ ನಂಬರ್ 207/4ರಲ್ಲಿ 18 ಸೆಂಟ್ಸ್ ಕೆರೆ ಪರಂಬೋಕು ಜಾಗವನ್ನ ಮಣ್ಣು ಮುಚ್ಚಿ ಪಕ್ಕದಲ್ಲಿರುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಸ್ಥಳೀಯವಾಗಿ ಸಾರ್ವಜನಿಕ ಹಿತಾಸಕ್ತಿ ದೂರು ಬಂದ ಕೂಡಲೇ ಪ್ರಕರಣ ಬೆಳಕಿಗೆ ಬಂದಿದೆ. ಕೋಟೇಶ್ವರ ಗ್ರಾಮ ಸರ್ವೆ ನಂಬರ್ 207/1/2ರಲ್ಲಿ ಮತ್ತು 300 ಅದು ಇದಿದೆ. ಅದರೊಳಗಡೆ ನಮ್ಮಲ್ಲಿ ಕೆರೆ ಪರಂಬೋಕು ಅಂತಿದೆ. ಅದರೊಳಗೆ ಒಂದು 18 ಸೆಂಟ್ಸ್ ಅಷ್ಟು ಜಾಗ ಇನ್ಕ್ಲೂಡಿಂಗ್ ಅಲ್ಲೇನೋ ಒಂದು ಈಗ ಆಲ್ರೆಡಿ ಒಂದು ರೋಡಿಗೆ ಅಲ್ಲೇ ಒಂದು ರೋಡು ಯಾರೋ ಗ್ರಾಮ ಪಂಚಾಯತಿಯವ್ರು ಮಾಡಿದ್ದು ಉಂಟು. ಅದು ಎನ್ಕ್ರೋಚ್ ಆಗಿದೆ. ಅದ್ರ ಬಗ್ಗೆ ಇದು ಮಾಡಿ ಅವರು ಲಾಸ್ಟ್ ಏನೋ ಅವರು ಸಹನಾ ಅಂತ ಹೇಳಿ ಇದಾಯ್ತು ಸಾಹೇಬ್ರು ಹೇಳಿದ್ರಲ್ಲ, ಅವರ ಅಗ್ದಿ ಕ್ಲೋಸ್ ರಿಲೇಟಿವ್ಸು ಹಂಗೆ ಅಂತ ಅವ್ರದ್ದೇ ಅಂತ ಇದು ಮಾಡಿದ್ವಿ. ಬಟ್ ರಿಲೇಷನ್ಸ್ ಅಂತ ಗೊತ್ತಾಯಿತು. ಅದಾದಮೇಲೆ ಅವರಿಗೆ ನೋಟಿಸ್ ಎಲ್ಲ ಇಶ್ಯೂ ಮಾಡಿದ್ವಿ ನಮ್ಮ ಕಡೆಯಿಂದ, ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಅದು ತಂದುಕೊಡಿ ಅಂತ. ಅದರಲ್ಲಿ ಒಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ, ಇನ್ನೊಬ್ಬರು ಮಾಡಿಲ್ಲ. ಬಟ್ ಅಲ್ಲ ಹೇಳ್ತೀನಿ, ಗುಣರತ್ನ ಕೋಮ್ ವಿಜಯಕುಮಾರ್ ಅಂತ ಒಬ್ಬರು, ಮತ್ತು ಸಂಗ್ರಾಮ್ ಶೆಟ್ಟಿ ಬಿನ್ ವಿಜಯಕುಮಾರ್ ಅಂತ ಇಬ್ಬರಿಗೆ ಇದು ಮಾಡಿದ್ದು. ಅದರಲ್ಲಿ ಒಬ್ಬರು ಏನು ಮಾಡಿದರು, ನನಗೆ ಇಲ್ಲ ನಾನು ಎಲ್ಲ ದಾಖಲಾತಿಗಳು ನನ್ನ ಹತ್ರ ಇದ್ದೆ, ನೀವು ನನಗೆ ನೋಟಿಸ್ ಕೊಟ್ಟು ನನಗೆ ಇದು ಮಾಡ್ತೀರಾ, ತೊಂದರೆ ಕೊಡ್ತಿದ್ದೀರಾ ಅಂತೇಳಿ ಏನೇನೋ ಇಷ್ಟುದ್ದ ಬರ್ಕೊಂಡು ಬಂದಿದ್ದಾರೆ. ಬಟ್ ನಾವು ಅದು ನಿಮ್ಮ ಅರೇಂಜ್ಮೆಂಟ್ ಅಂತ ಅಲ್ಲ, ನಮ್ಮ ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಗೌರ್ಮೆಂಟ್ ಲ್ಯಾಂಡ್. ಸೊ ನಾವು ಅದನ್ನು ಕೊಡ್ತಾ ಇದ್ವಿ, ನಿಮ್ಮ ಹತ್ರ ಏನು ದಾಖಲಾತಿ ತೊಗೊಂಬರ್ರಿ ಅಂತಂದ್ವಿ. ಅದರಲ್ಲಿ ನಾವು ನಮ್ಮ ಸರ್ವೆ ರಿಪೋರ್ಟ್ ಕೊಟ್ಟಾಗ ಏನಾಯ್ತು ಅಂದರೆ, ಅವರು ಕರೆಕ್ಟಾಗಿ ನಮ್ದೇನು ಕೆರೆ ಅಂತ ಏನು ಪರಂಬೋಕ್ ಇದೀವಲ್ಲ ಅದಕ್ಕೆ ಬಾರ್ಡ್ರಿಗೆ ಕರೆಕ್ಟ್ ಅಂದರೆ ದೇ ಆರ್ ನಾಟ್ ಕಮ್ ಇನ್ ಟು ದಿ ಗೌರ್ಮೆಂಟ್ ಲ್ಯಾಂಡ್, ಬಟ್ ಎಕ್ಸಾಕ್ಟ್ಲಿ ಅಟ್ ದಿ ಎಡ್ಜ್ ಆಫ್ ದಿ ಲ್ಯಾಂಡಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಅವಾಗ ಅವ್ರಿಗೆ ಏನಾಯ್ತು, ನಾವು ನಮ್ಮ ಕೆಲಸ ಏನು ಅಲ್ಲಿ ಪ್ರೊಟೆಕ್ಟ್ ಮಾಡೋ ಕೆಲಸ, ಅದಕ್ಕೆ ಫೆನ್ಸಿಂಗ್ ಮಾಡಿಸೋಣ ನಾವು ಅಡ್ಡ. ಅವ್ರು ಇರಲಿಲ್ಲ ಅಂದರೆ ಖಾಸಗಿ ಜಮೀನು ತೊಗೊಂಡು ಅವ್ರು ಓಡಾಡೋಕೆ ಯೂಸ್ ಮಾಡಲಿ, ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಯೂಸ್ ಮಾಡೋದು ಬೇಡ ಅಂತ ನಮಗೆ ಐಡಿಯಾ ಬಂತು. ನಮ್ದೇನಪ್ಪ ನಮ್ದು ಎಲ್ಲಿಗೆ ಬೌಂಡ್ರಿ ನೋಡ್ಬಿಟ್ಟು ನಾವು ಫೆನ್ಸಿಂಗ್ ಮಾಡೋದು, ಬೋರ್ಡ್ ಹಾಕೋದು, ಇಲ್ಲ ಯಾರು ಎನ್ಕ್ರೋಚ್ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ. ನಂತರ ಅವ್ರಿಗೆ ಓಡಾಡೋಕ್ಕಿಲ್ಲ ಅಂದರೆ ನಾವು ಅವ್ರಿಗೆ ಮಾಡೋಂಗಿಲ್ಲ. ಅವ್ರದ್ದು ನೆಕ್ಸ್ಟ್ ಅವ್ರಿಗೆ ಆಪ್ಷನ್ ಏನು, ಪಕ್ಕದ ಖಾಸಗಿ ಲ್ಯಾಂಡ್ ತೊಗೋಬೇಕು, ಓಡಾಡಬೇಕು. ಅದು ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡೋ ಅಂತ ಯಾವುದೇ ಇದು ಮಾಡಬಾರ್ದು ಅಂತ ಅವ್ರಿಗೆ ಹೇಳಿ ಬಂದಿದ್ವಿ. ಬಟ್ ಅವ್ರ ಹತ್ರ ಆ ಮನೆಗೆ ಏನೋ ಕಟ್ಟಿದಾರಲ್ಲ ಅದಕ್ಕೆ ಅಲ್ನೇಷನ್ ಇದೆ ಅಂದರೆ ಅದಕ್ಕೆ ಅಲ್ನೇಷನ್ ಆಗಿದೆ ಅಂತೇಳಿ ಗೊತ್ತಾಯಿತು. ಅಂದರೆ ಭೂ ಪರಿವರ್ತನೆ ಮಾಡೇ ಉಪಯೋಗ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಬಟ್ ಈ ಲ್ಯಾಂಡನ್ನ ಅವರು ಎದುರುಗಡೆ ಅಲ್ಲೇ ಗಿಡ ಮರ ಹಾಕ್ಕೊಂಡಿದ್ದಾರಲ್ಲ, ಗಿಡ ಎಲ್ಲ ಹಾಕ್ಕೊಂಡು ಎಲ್ಲ ಯೂಸ್ ಮಾಡೋದು. ನೆಕ್ಸ್ಟ್ ಅದು ಈಸಿಯಾಗಿ ಎನ್ಕ್ರೋಚ್ ಮಾಡೋ ಸಾಧ್ಯತೆಗಳು ಇರ್ತದೆ. ಆ ಉದ್ದೇಶದಿಂದ ಅವ್ರಿಗೆ ಫೆನ್ಸಿಂಗ್ ಮಾಡಬೇಕು. ನಮ್ಮಲ್ಲಿ ನಾವು ಬೇರೆ ಕೇಸಸ್ಸಲ್ಲೆಲ್ಲ ಸೇರಿಸಿ ನಾವು ಡೆಪ್ಟಿ ಕಮಿಷನರ್ಗೆ ಒಂದು ಸ್ವಲ್ಪ ಹಣ ಕೇಳಿದ್ವಿ. ಅಂದರೆ ಫೆನ್ಸಿಂಗ್ಗೆ ಮತ್ತು ಬೋರ್ಡ್ ಗಿಡ ಹಾಕೋದು ಎರೆಕ್ಟ್ ಮಾಡೋದು ಬೇಕಲ್ಲ, ಅದಕ್ಕೆ ಕೇಳಿದ್ವಿ. ಅದು ರಿಲೀಸ್ ಮಾಡ್ತಾರೆ. ಮಾಡಿದ ತಕ್ಷಣ ಫೆನ್ಸಿಂಗ್ ಹಾಕಿ ಬೋರ್ಡ್ ಹಾಕಿ ಮತ್ತೆ ಎನ್ಕ್ರೋಚ್ ಆಗ್ದಂಗೆ ನಾವು ನೋಡ್ತೀವಿ. ಎನ್ಕ್ರೋಚ್ ಅಂದರೆ ಹೇಳಿದ್ನಲ್ಲ, ಎನ್ಕ್ರೋಚ್ ಆಗಿಲ್ಲ. ಎನ್ಕ್ರೋಚ್ ಅಂದರೆ ಇದು ಮುಂದ್ಗಡೆ ಗಾರ್ಡನ್ ಟೈಪು ಇದೆ, ಗಿಡಗಳು ಇದಾವೆ ಅದರೊಳಗೆ. ನ್ಯಾಚುರಲಿ ಇಲ್ಲೆಲ್ಲ ಹೆಂಗೆ ಅಂದರೆ ಒಂದು ಸ್ವಲ್ಪ ಅಲ್ಲಿ ಓಡಾಡಲಿಲ್ಲ ಅಂದರೆ ಅಲ್ಲೇ ಗಿಡ ಮರ ಬೆಳೆದು ಬಿಡ್ತದೆ, ಅಂಥ ವಾತಾವರಣ ಇರೋದ್ರಿಂದ ನಾವು ಗಿಡ ಯಾಕೆ ಕಡಿಬೇಕು ಇರಲಿ, ಬಟ್ ನಾವು ನಮ್ಮದು ಪೂರ್ತಿ ಫೆನ್ಸಿಂಗ್ ಮಾಡ್ಕೊಳೋಣ ಅಂತ ಸಾಹೇಬ್ರಿಗೆ ಹೇಳಿದ್ದೀನಿ. ಇಮಿಡಿಯೇಟ್ ಆಗಿದ್ರೆ ಇಷ್ಟೊತ್ತು ಕಾಲೇ ಮಾಡಿಸ್ತಿದ್ವಿ. ಈಗ ಅದಕ್ಕೆ ಮತ್ತೆ ಎಕ್ಸ್ಪೆನ್ಸ್ ಇರುತ್ತೆ. ಬೇರೆ ನಾನು ಡೆಪ್ಟಿ ಕಮಿಷನರ್ ಆಫೀಸ್ಗೆ ಹೋದಾಗ ಕೇಳಿದ್ದೀನಿ, ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಿದ ತಕ್ಷಣ ನಾವೊಂದು ಇದು ಮಾಡ್ತೀವಿ, ಫೆನ್ಸಿಂಗ್ ಮಾಡ್ತೀವಿ. 207 ಬರಲ್ಲ, ಅದು ಎನ್ಕ್ರೋಚ್ಮೆಂಟ್ ಬರಲ್ವಾ? ಅವ್ರದ್ದು ಬರಲ್ಲ. ಅವ್ರದ್ದು ಎಕ್ಸಾಕ್ಟ್ಲಿ ಅದೇ. ಅವರು ಏನಂತಂದರೆ ನಾಳೆ ಅವರು ಓಡಾಡೋದೆಲ್ಲ ನಮ್ಮಲ್ಲೇ ಓಡಾಡ್ತಾ ಇದ್ದಾರೆ ಅಂತ.
ಎನ್ಕ್ರೋಚ್ಮೆಂಟ್ ಅಂತಂದರೆ ನಮ್ಮ ಲ್ಯಾಂಡಲ್ಲಿ ಗೌರ್ಮೆಂಟ್ ಲ್ಯಾಂಡಲ್ಲಿ ಅವ್ರಿಗೆ ಮನೆ ಬಾಗಿಲಿಗೆ ಕರೆಕ್ಟಾಗಿ ಅವ್ರ ಮುಂದ್ಗಡೆ ಏನು ಪೇವ್ಮೆಂಟ್ ಐತಲ್ಲ ಅವ್ರ ಮನೆ ಮುಂದಿದ್ದು ಅದನ್ನು ಅದರಿಂದ ಮುಂದಕ್ಕೆ ನಾವು ಕಾಲಿಟ್ಟರೆ ನಮ್ದ್ರಲ್ಲೇ ಇಡಬೇಕು, ಆ ಥರ ಇದೆ. ಇದೇನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಂದಿತ್ತು?